ಪಾಕ್ ಪರ ಘೋಷಣೆ ಕೂಗುವವರಿಗೆ ಉಗ್ರ ಶಿಕ್ಷೆಯಾಗಬೇಕು. ಭಾರತ ವಿರೋಧಿ ಘೋಷಣೆ ಕೂಗುವ ಜಾಲ ನಿರ್ಮಾಣವಾಗಿದೆ. ದೇಶದಲ್ಲಿ ಜಿನ್ನ ಮಾನಸಿಕತೆ ಸೃಷ್ಟಿಸುವ ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ ಎಂದು ಸಂಸದೆ ಶೋಭಾಕರಂದಲಾಜೆ ಹೇಳಿದ್ದಾರೆ. ಪಾಕ್ ಪರ ಘೋಷಣೆ ಕೂಗಿದ ಅಮೂಲ್ಯ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಂಸದೆಯವರು, ಹಣ ಕೊಟ್ಟು ಒತ್ತಡ ಹಾಕಿ ಪ್ರಚಾರಕ್ಕಾಗಿ ಹೇಳಿಕೆ ಕೊಡಲಾಗ್ತಾ ಇದೆ. ಪಾಕ್ ಪರ ಘೋಷಣೆ ಕೂಗುವವರಿಗೆ ಉಗ್ರ ಶಿಕ್ಷೆಯಾಗಬೇಕು. ಈ ಸಂಬಂಧ ದೇಶದ ಮತ್ತು ರಾಜ್ಯದ ಕಾನೂನಲ್ಲಿ ಬದಲಾವಣೆಯಾಗಬೇಕು ಅಂತ ಹೇಳಿದ್ರು. ಭಾರತದ ಅನ್ನ ತಿಂದು ಸಬ್ಸಿಡಿ ಪಡೆದು ಪಾಕ್ ಪರ ಘೋಷಣೆ ಕೂಗ್ತಾರೆ ಎಂದ ಶೋಭಾ ಅವರು, ಇದರ ಹಿಂದೆ ಇರುವ ವ್ಯಕ್ತಿಗಳ ತನಿಖೆಯಾಗಬೇಕು, ಆಯೋಜಕರ ತನಿಖೆ ಕೂಡ ಆಗಬೇಕು. ಘೋಷಣೆ ಕೂಗಿದ ಅಮೂಲ್ಯ ತಂದೆ ಬಗ್ಗೆಯೂ ತನಿಖೆ ಆಗಬೇಕು ಅಂತ ಹೇಳಿದ್ರು. ಹಣವನ್ನು ಕೊಟ್ಟು ಒತ್ತಡವನ್ನು ಹಾಕಿ ಪ್ರಚಾರಕ್ಕಾಗಿ ಬೇರೆ ಬೇರೆ ಕಾರಣಕ್ಕಾಗಿ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥದ್ದನ್ನು ಕರ್ನಾಟಕದಲ್ಲಿ, ಅದು ನಮ್ಮ ಬೆಂಗಳೂರಲ್ಲಿ ಮತ್ತು ಭಾರತದ ಬೇರೆ ಬೇರೆ ಭಾಗದಲ್ಲಿ ಹೇಳಲಾಗಿಸ್ತಿದೆ. ಭಾರತದ ಅನ್ನ ತಿಂದು, ಭಾರತದ ನೀರು ಕುಡಿದು, ಭಾರತದಲ್ಲಿ ಉಸಿರಾಡಿ, ಭಾರತದ ಎಲ್ಲ ಸೌಲಭ್ಯವನ್ನು ಪಡ್ಕೊಂಡು, ರೇಷನ್ ಕಾರ್ಡ್ ಪಡ್ಕೊಂಡು, ಸಬ್ಸಿಡಿಯನ್ನು ಪಡ್ಕೊಂಡು, ಸಬ್ಸಿಡಿಯಲ್ಲಿ ಓದಿ ಇವತ್ತು ಪಾಕಿಸ್ತಾನ ಪರ ಘೋಷಣೆ ಕೂಗ್ತಾರೆ ಅಂತಂದರೆ ಇದರ ಹಿಂದಿರುವಂಥ ಷಡ್ಯಂತ್ರವನ್ನು, ಇದರ ಹಿಂದಿರುವಂಥ ವ್ಯಕ್ತಿಗಳ ಬಗ್ಗೆ ಕೂಡ ತನಿಖೆ ಆಗಬೇಕು. ಬೆಂಗಳೂರಲ್ಲಿ ಪಾಕಿಸ್ತಾನ ಘೋಷಣೆ ಕೂಗಿದಂಥ ಅಮೂಲ್ಯ ಅವನ ತಂದೆ ಬಗ್ಗೆ ತನಿಖೆ ಆಗಬೇಕು. ಯಾಕೆಂದರೆ ಅವರು ಕೊಪ್ಪದವರು, ಹಿಂದೆ ನಕ್ಸಲರ ಜೊತೆ ಸಂಪರ್ಕ ಇತ್ತು ಅನ್ನುವಂಥ ಮಾಹಿತಿ ಕೂಡ ಹಿಂದೆ ಪೊಲೀಸರಿಗೆ ಇತ್ತು. ಕೊಪ್ಪದ ಸಿರಿಮೆನೆ ನಾಗರಾಜು ಮತ್ತು ಉಳಿದಂಥ ಹಲವಾರು ಜನ ಯಾರು ನಕ್ಸಲರಿಗೆ ಬೆಂಬಲ ಕೊಡ್ತಾ ಇದ್ರು, ಅವರ ಜೊತೆ ಅಮೂಲ್ಯನ ಅಪ್ಪನಿಗೆ ಸಂಪರ್ಕ ಇತ್ತು ಅನ್ನುವಂಥ ಮಾಹಿತಿ ಕೂಡ ಕೊಪ್ಪದಿಂದ ಲಭ್ಯ ಆಗ್ತಾ ಇದೆ, ಸಿಗ್ತಾ ಇದೆ. ಹಿಂದಿನ ಹಳೆಬ್ರು ಅದನ್ನು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಅಮೂಲ್ಯನ ಅಪ್ಪನ ಬಗ್ಗೆ ತನಿಖೆ